ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಧರೆಗೆ ಸುರಿಯುವ ಆರ್ಭಟದ ನೀರಧಾರೆಯ ತನ್ಮನೆಯ ಪ್ರಕೃತಿ ಮಡಿಲಿಗೆ ಪ್ರಥಮವಾಗಿ ನಮನಗಳನ್ನು ಸಲ್ಲಿಸ್ತಾ ಪ್ರತಿಯೋರ್ವನ ಆತ್ಮದೊಳಗಿನ ಶಕ್ತಿಗೆ ಭಕ್ತಿಯಿಂದ ಪೊಡಮಡುತ್ತಾ ಈ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯ ಜೊತೆಯಾಗ್ತಾ ಇದ್ದಾರೆ ಶ್ರೀಮತಿ ರವಿಕಲಾ, ಕುಮಾರಿ ಕಾವ್ಯ, ಕುಮಾರಿ ಹರ್ಷಿತಾ. ವಿಮುಕ್ತಿ ಸಾಧಕಂ ಕಲಾದರಾವತಂ ಸಕಂ ವಿಲಾಸಿ ಲೋಕ ರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೆ ಭದೈತ್ಯಕಂ ನತಾಶುಭಾಶುನಾಶಕಂ ನಮಾಮಿ ತಂ ವಿನಾಯಕಂ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ. ಜಯ ಗಣೇಶ ರಕ್ಷ ಮಾಂ. ಜಯ ಗಣೇಶ ರಕ್ಷ ಮಾಂ. ಶಿವಗಿರಿ ಶಿಖರಾಗ್ರೆ ದಿವ್ಯ ಪದ್ಮಾಸನಸ್ಥಂ ವರದಮಭಯಹಸ್ತಂ ಪಾಪ ವಿಧ್ವಂಸ ಪಾದಂ ಸೃಜನನಿಕರ ಸೇವ್ಯಂ ಚಾರು ಕಾರುಣ್ಯ ನೇತ್ರಂ ಕಲಿಕಲುಷ ವಿನಾಶಂ ನೌಮಿ ನಾರಾಯಣಾಖ್ಯಂ. ನೌಮಿ ನಾರಾಯಣಾಖ್ಯಂ. ನೌಮಿ ನಾರಾಯಣಾಖ್ಯಂ. ಪ್ರಾದೇಶಿಕ ಸಹಕಾರ ನಿರ್ವಹಣಾ ಸಂಸ್ಥೆ ಬೆಂಗಳೂರು NCCT ಇವರ ಒಂದು ನಡೆಸುವಂತಹ ಸಹಕಾರ ನಿರ್ವಹಣೆಯಲ್ಲಿ ಉನ್ನತ ಡಿಪ್ಲೊಮಾ ಕೋರ್ಸ್ ಇದರ 60ನೇ ಅಧಿವೇಶನದ ಉದ್ಘಾಟನೆ ಹಾಗೂ 43 ಮತ್ತು 44ನೇ ಅಧಿವೇಶನದ ರ್ಯಾಂಕ್ ವಿಜೇತರಿಗೆ ಬಂಗಾರದ ಪದಕ ಹಾಗೂ ಬೆಳ್ಳಿಯ ಪದಕವನ್ನು ವಿತರಿಸುವಂಥ ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಹಾಗೂ ಪದಕ ವಿಜೇತರಿಗೆ ಇಲ್ಲಿರುವಂಥವರೆಲ್ಲ ಸಹಕಾರಿಗಳೇ, ಸಹಕಾರ ಕ್ಷೇತ್ರದ ದುಡಿಯುವಂಥ ಈ ಸಿಬ್ಬಂದಿಗಳಿಗೆ ಕೂಡ ಹೆಮ್ಮೆ. ನಮ್ಮ ಈ ಒಂದು ಪದಕವನ್ನು ಸ್ವೀಕಾರ ಮಾಡುವುದು ಕೂಡ ನಮ್ಮ ಎಲ್ಲರ ನೆಚ್ಚಿನ ನಾಯಕರು, ಸಹಕಾರ ಕ್ಷೇತ್ರದ ಭೀಷ್ಮರಾಗಿರುವಂತಹ ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಕೈಯಲ್ಲೇ ಈ ಪದಕವನ್ನು ಪಡೆಯುವ ಯೋಗ ನಮಗೆ ಬೇಕು ಅಂತ ಎಲ್ಲರೂ ಆಶಿಸಿದಂತೆ ನಾವು ನಮ್ಮ ಅಧ್ಯಕ್ಷರಾದ ಜಿಲ್ಲಾ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲ ಅಧ್ಯಕ್ಷರಾಗಿರುವಂಥ ಸಹಕಾರ ರತ್ನ MN ರಾಜೇಂದ್ರ ಕುಮಾರ್ ಅವರಲ್ಲಿ ಕೇಳಿಕೊಂಡಾಗ ಅವರು ಪ್ರೀತಿಪೂರ್ವಕವಾಗಿ ಒಪ್ಪಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಆಗ್ತೇನೆ ಅಂತ ಒಪ್ಕೊಂಡಿದ್ದಾರೆ. ಒಪ್ಕೊಂಡು ಸಮಯಕ್ಕೆ ಸರಿಯಾಗಿ ಬಂದು ಎಲ್ಲರನ್ನು ಇವತ್ತು ಹಿತನುಡಿಯ ಮೂಲಕ ಒಂದು ಉದ್ದೇಶ ಮಾತಾಡಲಿಕ್ಕೂ ಕೂಡ ಇದ್ದಾರೆ. ಕಾರ್ಯಕ್ರಮ ಉದ್ಘಾಟಿಸಲಿರುವಂಥ ಸಹಕಾರ ರತ್ನ MN ರಾಜೇಂದ್ರ ಕುಮಾರ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಗೌರವಾನ್ವಿತರನ್ನ ನಿರ್ದೇಶಕರಾದಂಥ G. ಪರಮೇಶ್ವರ ಪೂಜಾರಿ ಅವರು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿರುವಂತಹ ನಮ್ಮ ನೆಚ್ಚಿನ ಶಾಸಕರಾದ D. ವೇದವ್ಯಾಸ ಕಾಮತ್ರವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಮ್ಮನ್ನು ಸೇರಿಕೊಳ್ಳಲಿಕ್ಕಿದ್ದಾರೆ. ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನು ನಡೆಸುವಂಥ ನಿವೃತ್ತ ಕರ್ನಾಟಕ ರಾಜ್ಯ ಕೋಆಪರೇಟಿವ್ ಅಫೆಕ್ಸ್ ಬ್ಯಾಂಕಿನ ಅಧಿಕಾರಿಯಾಗಿ ಇಲ್ಲಿ ನಡೆಯುವಂಥ ಶಿಬಿರಾರ್ಥಿಗಳಿಗೆ ತರಗತಿಯನ್ನು ನಿರಂತರವಾಗಿ ತೆಗೆದುಕೊಳ್ಳುತ್ತಾ ಎಲ್ಲರಿಗೂ ಮಾರ್ಗದರ್ಶಕರಾಗಿರುವಂಥ ಡಾಕ್ಟರ್ S.G. ಕುಲಕರ್ಣಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗೌರವಾನ್ವಿತರನ್ನ ನಿರ್ದೇಶಕರಾದಂಥ ಆನಂದ S. ಕೊಂಡಾನೆ ಅವರು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಸಮನ್ವಯಾಧಿಕಾರಿ, ಉಪನ್ಯಾಸಕರು, ನಮ್ಮಲ್ಲಿ ಇಂದು ನಡೆಯುವಂಥ ಇದು 6ನೇ ಬ್ಯಾಚ್, ಪ್ರಥಮ ಬ್ಯಾಚನ್ನು ನಾವು ಇಲ್ಲಿ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದಾಗ ನಮಗೆ ಈ ಒಂದು ತರಗತಿ ಅಗತ್ಯ, ಇದನ್ನು ಪ್ರಾರಂಭ ಮಾಡಿ ಅಂತ ಹುರಿದುಂಬಿಸಿ ಪ್ರಥಮ ಬ್ಯಾಚನ್ನು ನಾವು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಒಂದು ಕಟ್ಟಡದಲ್ಲೇ ಉದ್ಘಾಟನೆ ನೆರವೇರಿಸಿದವರು ಕೂಡ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು. ಅಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭವಾದಂಥ ಕಾರ್ಯಕ್ರಮ ನಿರಂತರವಾಗಿ ಈಗ 646 ಸಹಕಾರಿ ಸಿಬ್ಬಂದಿಗಳು ಈ ತರಬೇತಿಯನ್ನು ಪಡಿಬೇಕಾದರೆ
ಅದಕ್ಕೂ ಇರುವಂಥ ಸಮನ್ವಯ ಅಧಿಕಾರಿಯೇ ಸುರೇಶ್ PN ಇವರು ಕೂಡ ಇಂದು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗೌರವಾನ್ವಿತರನ್ನ ನಿರ್ದೇಶಕರಾದಂಥ ಸೀತಾರಾಮ್ ಅವರು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಸಹಕಾರ ಕ್ಷೇತ್ರದಲ್ಲಿ ಎಲ್ಲರೊಂದಿಗೆ ಗುರುತಿಸಿಕೊಂಡು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿರ್ದೇಶಕರಾಗಿ ನನ್ನ ಮಿತ್ರರಾಗಿರುವಂತಹ ಶಶಿಕುಮಾರ್ ಬಲ್ಲೇಟ್ ಅವರು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನಮಗೆ ತುಂಬ ಹೆಮ್ಮೆಯ ವಿಚಾರ. ಇವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗೌರವಾನ್ವಿತರನ್ನ ನಿರ್ದೇಶಕರಾದಂಥ ರಮಾನಾಥ್ ಸನಿಲ್ ಇವರು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. 6 ವರ್ಷಗಳಿಂದ ನಿರಂತರವಾಗಿ ನಾವು ಈ ಒಂದು ಸಹಕಾರಿ ತರಬೇತಿ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಬಂದಿದ್ದೇವೆ. ಪ್ರತಿ ಬ್ಯಾಚ್ನಲ್ಲಿ ಪ್ರಾರಂಭದಲ್ಲಿ 60 ನಮಗೆ ಶಿಬಿರಾರ್ಥಿಗಳ ಸ್ಟೂಡೆಂಟ್ಸ್ ಇದ್ದರು. ಎಲ್ಲರೂ ಕೂಡ ಉದ್ಯೋಗದಲ್ಲಿದ್ದರೂ ಕೂಡ ಅವರಿಗೆ ಉದ್ಯೋಗದ ಮಧ್ಯದಲ್ಲಿ ಬಿಡುವಿರುವಂಥದ್ದು ಆದಿತ್ಯವಾರ ಆದರೂ ಕೂಡ ಈ ಒಂದು ಕೋರ್ಸಿನ 13 ವಿಷಯಗಳ 2 ಸೆಮಿಸ್ಟರ್ ನಡೆಯುವಂಥ ಈ ಪರೀಕ್ಷೆಗೆ ಆದಿತ್ಯವಾರ ಕೂಡ ಬಂದು ಈ ತರಗತಿಯಲ್ಲಿ ಭಾಗವಹಿಸುವಂಥ ಎಲ್ಲ ಶಿಬಿರಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿದ್ದೀರಾ. ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸಂಘದ ನಿರ್ದೇಶಕರು, ಸಲಹಾ ಮಂಡಳಿ ಸದಸ್ಯರು, ಹಾಗೆ ಈಗಾಗಲೇ ನಾವು ವನ ಮಹೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿದೆ. ನನ್ನ ಮಿತ್ರರು ಮಂಗಳೂರಿನ ಲಯನ್ಸ್ ಕ್ಲಬ್ ಅಧ್ಯಕ್ಷ SS ಪೂಜಾರಿ ಅವರಿದ್ದಾರೆ, ಲಿಯೋ ಕ್ಲಬ್ನ ಅಧ್ಯಕ್ಷ ಕೃಷ್ಣ ಅವರಿದ್ದಾರೆ, ಹಾಗೂ ಎಲ್ಲ ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ, ಹಾಗೆ ಮಾಧ್ಯಮ ಮಿತ್ರರಿದ್ದಾರೆ, ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ನಮ್ಮ ಸಂಘದ ಉಪಾಧ್ಯಕ್ಷರಾದ ನೇಮಿರಾಜ್ ಅವರು ವೇದಿಕೆಯಲ್ಲಿದ್ದಾರೆ, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯುವಂತಹ ಸೌಮ್ಯ ವಿಜಯ್ ಅವರು ವೇದಿಕೆಯಲ್ಲಿದ್ದಾರೆ, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಈ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಎಲ್ಲ ಸಹಕಾರಿ ಸಂಸ್ಥೆಗಳು ಕೂಡ ಕಾರಣ. ಯಾಕಂತ ಹೇಳಿದ್ರೆ ನಾವು ಈ ಒಂದು ತರಗತಿಯನ್ನು ಮಾಡ್ತೇವೆ ಅಂತ ಹೇಳುವಾಗ ಎಲ್ಲ ಸಹಕಾರ ಸಂಘಗಳಿಗೆ ನಾವು ಪತ್ರ ಬರೆದಾಗ ಎಲ್ಲರೂ ಕೂಡ ಸಹಕಾರ ನೀಡಿ ಈಗಾಗಲೇ ನಾನು ಹೇಳಿದಾಗೆ 646 ಮಂದಿ ಈ ಒಂದು ತರಗತಿಯಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ವಿಶೇಷ ಅಂದರೆ ನಮ್ಮ 2 ಉಭಯ ಜಿಲ್ಲೆ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಅಲ್ಲದೆ ಮಡಿಕೇರಿಯಿಂದಲೂ ಕೂಡ ಶಿಬಿರಾರ್ಥಿಗಳು ಇಲ್ಲಿ ಬಂದಿದ್ದೀರಾ. ಹಾಗೆ ಕಾಸರಗೋಡಿನವರು ಕೂಡ ನನ್ನ ಕಳೆದ ಬ್ಯಾಚಲ್ಲಿ ನೋಡಿದೆ ನಾನು, ಕಾಸರಗೋಡಿಂದ ಕೂಡ ಈ ಒಂದು ಶಿಕ್ಷಣವನ್ನು ಪಡೆಯಲಿಕ್ಕೆ ಬಂದಿದ್ದೀರಾ. ಈ ಒಂದು ಕೋರ್ಸ್ನ ಮಹತ್ವವನ್ನು ಅರಿತು ಮುಂದಿನ ಅವರ ಪದೋನ್ನತಿ ಕೂಡ ಅನುಕೂಲ ಆಗ್ತದೆ, ಎಷ್ಟೋ ಜನ ಅನುಕೂಲ ಆಗಿದೆ ಅಂತ ನಾನು ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ. ನಮ್ಮ ಸಹಕಾರಿ ಸಂಘ ಈಗಾಗಲೇ ನಿಮಗೆ ತಿಳಿದಾಗೆ 10 ವರ್ಷದಲ್ಲಿ ನಾವು ಜನರಿಗೆ ಕೇವಲ ಒಂದು ಸಹಕಾರಿ ಸಂಘವಾಗಿರದೆ ಅವರಿಗೆ ಬೇಕಾಗುವಂಥ ಸಹಕಾರಿ ಸಹಕಾರಿ ಕೂಡ ಉಪಯೋಗುವಂಥ ಸೇವೆ ನೀಡಬೇಕೆನ್ನುವ ನಿಟ್ಟಿನಲ್ಲಿ ತರಗತಿಯನ್ನು ಪ್ರಾರಂಭ ಮಾಡಿದೆವು. ಮುಂದಿನ ದಿನಗಳಲ್ಲಿ ಈಗಾಗಲೇ ಈ ಬ್ಯಾಚಲ್ಲಿ 2 ತರಗತಿಗಳು ನಡೀತಾ ಇದೆ. ಈಗಾಗಲೇ ಒಂದು ಬ್ಯಾಚಲ್ಲಿ 60, ಇನ್ನೊಂದು ಬ್ಯಾಚ್ 50 ಈಗಾಗಲೇ ಕಳೆದಿದೆ. ಇನ್ನು ಹೆಚ್ಚಿನ ಸಿಬ್ಬಂದಿಗಳು ತರಗತಿಯ ಅವಕಾಶ ಮಾಡಿಕೊಡಬೇಕಂತ ಕೇಳಿಕೊಂಡಾಗ ಮುಂದಿನ 15ನೇ ತಾರೀಕಿನ ಒಳಗೆ ಯಾರಾದರೂ ಸೇರುವವರಿದ್ದರೆ ಅವರು ಕೂಡ ಈ ತರಗತಿಗೆ ಸೇರ್ಬೋದು. ಇದರ ಒಂದು ಪ್ರಯೋಜನ ಪಡೆಯಿರಿ ಅಂತ ಕೇಳಿಕೊಳ್ಳುತ್ತಾ, ನಮ್ಮ ಸಂಘವು ನಿರಂತರವಾಗಿ ಕಳೆದ 10 ವರ್ಷಗಳಿಂದ A ಗ್ರೇಡಲ್ಲಿ ನಿರಂತರವಾಗಿ ಲಾಭ ಗಳಿಸುತ್ತಾ ಇಷ್ಟೊಂದು ಎತ್ತರಕ್ಕೆ ಬೆಳೀಲಿಕ್ಕೆ ಸಹಕಾರ ನೀಡಿದ ಎಲ್ಲರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ ನನ್ನ ಸ್ವಾಗತ ಭಾಷಣದಲ್ಲಿ ಪ್ರಸ್ತಾವನೆಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಅಧ್ಯಕ್ಷರು ಕಳೆದ ಬಾರಿ ನಾನು ಭೇಟಿಯಾದಾಗ ನಿಮಗೆ ಯಾವುದಾದರೂ ನಮ್ಮ ಒಂದು ಸಂಸ್ಥೆಗೆ ಉಪಯೋಗವಾಗುವಂಥ ಏನಾದರೂ ನೀವು ಮುಂದಿನ ದಿನಗಳಲ್ಲಿ ಪ್ರಯೋಜನವನ್ನು ಕೊಡುತ್ತೇನೆ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಯಾವುದನ್ನು ಅವ್ರ ಹತ್ರ ಕೇಳಲಿಕ್ಕೆ ಹೋಗುವುದಿಲ್ಲ. ನಾವು ಈ ಕಟ್ಟಡಕ್ಕೆ ಈ ಒಂದು ಹಾಲನ್ನು ಎಲ್ಲ ಸ್ಟೂಡೆಂಟ್ಸ್ಗಳು ಕೂಡ ಇಲ್ಲಿ ಕ್ಲಾಸ್ ಬರ್ತಾರೆ, ಇದನ್ನು AC ಮಾಡಬೇಕಂತ ಇದ್ದೇವೆ. ಹಾಗೂ ಮುಂದಿನ ದಿನದಲ್ಲಿ ಇಲ್ಲಿ ಸೋಲಾರ್, ಯಾಕಂತೇಳಿ ವಿದ್ಯುತ್ ಬಿಲ್ ಈಗಾಗಲೇ ಹೆಚ್ಚುತ್ತಾ ಇದೆ, ಸೋಲಾರ್ ಅಳವಡಿಸುವ ಯೋಜನೆಯನ್ನು ಕೂಡ ಹಾಕ್ಕೊಂಡಿದ್ದೇವೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಇಂಥ ಮುಖ್ಯ ಅವರಿಗೆ ಮುಂದಿನ ಇದಕ್ಕೆ ನಾನು ಎಲ್ರಿಗೂ ಅಭಿನಂದನೆ ಮಾತು ಮುಗಿಸ್ತೇನೆ. ಧನ್ಯವಾದ. ರತ್ನ ಚಿತ್ತರಂಜನ್ ಬೋಳರ್ ತಮ್ಮನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ, ಸೂರ್ಯನಿರದ ಬಾನಿನಂತೆ, ತಿಲಕವಿರದ ಹಣೆಯಂತೆ, ಕಲಶವಿರದ ಗುಡಿಯಂತೆ, ಶಿಖರವಿಲ್ಲದ ಗೋಪುರದಂತೆ ದೀಪ ಬೆಳಗದ ಹೋದರೆ ಲೋಪವಾಗಿ ಹೋದೀತು. ಆ ನಿಟ್ಟಿನಲ್ಲಿ ಅದಕ್ಕಿಂತ ಮುಂಚಿತವಾಗಿ ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂತಹ ಈ ಕಾರ್ಯಕ್ರಮದ ಅಧ್ಯಕ್ಷರು ಸಹಕಾರ ರತ್ನ ಚಿತ್ತರಂಜನ್ ಬೋಳರ್ ಇವರಿಗೆ ದಿವಾಕರ್ BP ನಿರ್ದೇಶಕರು ಸಹಕಾರ ಶಾಲನ್ನು ಹಾಕಿ
ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇವರನ್ನ ನಿರ್ದೇಶಕಿಯಾಗಿರ್ತಕ್ಕಂಥ ಶ್ರೀಮತಿ ಉಮಾವತಿ ಇವರು ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಡಿಪ್ಲೊಮೊ HDCM ಇದರ 60ನೇ ಅಧಿವೇಶನದ ಉದ್ಘಾಟನಾ ಸಮಾರಂಭದ ಕ್ಷಣ ಈ ಹೊತ್ತು ಇಂದಿನ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಮಂಗಳೂರು ಇದರ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ನಿಯಮಿತ ಬೆಂಗಳೂರು ಇದರ ಅಧ್ಯಕ್ಷರಾದಂತಹ ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಇದೀಗ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕು, ಹಾಗೆಯೇ ಅತಿಥಿ ಅಭ್ಯಾಗತರ ಜೊತೆ ಆಗಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ 43-44ನೇ ಅಧಿವೇಶನದ ರ್ಯಾಂಕ್ ವಿಜೇತರನ್ನ ಗುರುತಿಸಿ ಗೌರವಿಸಿ ಪದಕ ಪ್ರದಾನ ಮಾಡುವಂತಹ ಕಾರ್ಯಕ್ರಮಕ್ಕೆ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಪ್ರಥಮ ರ್ಯಾಂಕ್ ಅನ್ನು ಪಡೆದಿರತಕ್ಕಂತಹ ಗ್ಲೋರಿಯಾ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಸಿಬ್ಬಂದಿಗಳು ಶ್ರೀಮತಿ ಒಲಿವಿಯಾ ಪ್ರಶಾಂತಿ ರೆಬೆಲ್ಲೋ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಪದಕ ಪ್ರದಾನವನ್ನು ನೆರವೇರಿಸಿಕೊಡಬೇಕು ಅಂತ ಗೌರವಾನ್ವಿತ ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಇವರ ವಿನಂತಿಸಿಕೊಳ್ತಾ ಇದ್ದೇವೆ. ಫ್ಯಾಮಿಲಿ ಮೆಂಬರ್ಸ್ ಇದ್ರೆ ದಯವಿಟ್ಟು ವೇದಿಕೆಯನ್ನು ಹಂಚಿಕೊಳ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಸುಂದರವಾದಂಥ ಕ್ಷಣದ ಜೊತೆ ನೀವು ಕೂಡ ಪಾಲ್ದಾರರಾಗಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಮತಿ ಒಲಿವಿಯಾ ಪ್ರಶಾಂತಿ ರೆಬೆಲ್ಲೋ ಉಪ್ಪಿನಂಗಡಿ ಸಹಕಾರಿ ವ್ಯವಸಾಯಿಕ ಸಂಘದ ಸಿಬ್ಬಂದಿ ಕೀರ್ತನ್ ಯು ಕಾರ್ಯಕ್ಷೇತ್ರಗಳಲ್ಲಿಯೂ ಇಂತಹ ಸಾಧನೆಗಳು ನಿಮ್ಮಿಂದ ಮೂಡಿ ಬರಲಿ ಅನ್ನುವಂಥ ಆಶಯದ ಜೊತೆಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪತ್ರವನ್ನು ಸ್ವೀಕರಿಸಬೇಕಾಗಿ ಆತ್ಮಶಕ್ತಿ ವಿದ್ಯೋದ್ದೇಶ ಸಹಕಾರಿ ಸಂಘ ಮಂಗಳೂರು, ಪ್ರಾದೇಶಿಕ ಸಹಕಾರ ನಿರ್ವಹಣಾ ಸಂಸ್ಥೆ ಬೆಂಗಳೂರು ಸಹಯೋಗದ ಜೊತೆಗೆ ಸಹಕಾರ ನಿರ್ವಹಣೆಯಲ್ಲಿ ಉನ್ನತ ಡಿಪ್ಲೊಮೊ HDCM ಕೋರ್ಸ್ ಅನ್ನ ಮುಗಿಸಿರ್ತಕ್ಕಂಥವರಿಗೆ ಪ್ರಮಾಣ ಪತ್ರವನ್ನ ಸಾಂಕೇತಿಕವಾಗಿ ನೀಡ್ತಾ ಇದ್ದೇವೆ. ಉಳಿದವರಿಗೆ ಎಲ್ರಿಗೂ ಕೂಡ ಪ್ರಮಾಣ ಪತ್ರವನ್ನ ಈ ಕಾರ್ಯಕ್ರಮದ ಬಳಿಕ ನೀಡಲಿಕ್ಕಿದ್ದೇವೆ.
ದೊಡ್ಡ ಮನೆ, ಎಷ್ಟು ಶ್ರೀಮಂತಿಕೆ ಇದ್ದರೇನು, ಪ್ರೇಮ ಇಲ್ಲದ ಊಟ, ಅಮೃತ. ಸಂಸ್ಥೆಗಳ ಪ್ರೀತಿ ಒಂದು ಕಡೆ ಆದರೆ ಸಿಬ್ಬಂದಿಗಳ ಪ್ರೀತಿ ಇನ್ನೊಂದು ಕಡೆ. ಅದು ಎಲ್ಲರಿಗೆ ಸಿಗುವಂಥದ್ದಲ್ಲ. ಆದರೆ ಅತಿಥಿಗಳು ಅಂತ ಇದ್ರೆ ಅದು ಸಹಕಾರ ರತ್ನ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು. ದಯವಿಟ್ಟು ಈಗ ಸನ್ಮಾನ ಪೀಠವನ್ನು ತಾವು ಅಲಂಕರಿಸಬೇಕು ಅಂತ ಅತ್ಯಂತ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲ ತುಳುನಾಡ ಮಣ್ಣಿನ ಸಂಘಟನ ಚತುರ, ಸೇವಾ ಕೈಂಕರ್ಯದ ಭೀಷ್ಮನು ಹೌದು. ಹಲವು ಜನ್ಮದ ಪುಣ್ಯದಲ್ಲಿ ಒದಗಿಹುದು ನಮಗೆ, ಮಾತಿನೊಳು ಮಧುವಿಹುದು, ಕೃತಿಯಲ್ಲಿ ನಿಸ್ವಾರ್ಥವಿಹುದು. ನಿರಂಕಾರಿ ಇವರು, ಬಹುರೂಪ ಪ್ರತಿಭಾನ್ವಿತರಿವರು. ಇಂದು ನಮ್ಮೊಳಗಿಹರು ಹಿರಿಯರಿಗೆ ಸ್ಫೂರ್ತಿಯಾಗಿ, ಕಿರಿಯರಿಗೆ ಮಾರ್ಗದರ್ಶಿಯಾಗಿ, ಕಟ್ಟಿ ಬಾಳಿದ ನೀತ ಜನ ಸೈಗುಟ್ಟುವ ತೆರದಿ, ಸರಳ ಜೀವನ ವಿವರ ಆದರ್ಶವೂ ಹೌದು. ಸಂತುಷ್ಟರಿವರು, ಬೆನ್ನ ತಟ್ಟಿ ಹುರಿದುಂಬಿಸುವವರು ಇವರು. ಸೋತವರ ಬಾಳ ಭವನೆ ನೆಟ್ಟಗಾಗುವ ಸಲಹೆ ಸನ್ಮಾರ್ಗದರ್ಶಕರು. ಇವರೀಗ ಜನ ಸೋಜಿಗದ ಸೃಷ್ಟಿಸಿದ ಸಾಧಕರು ಹೌದು. ಸೇವಾ ಕೈಂಕರ್ಯದ ಅಭಿಜ್ಞನಾಗಿ, ಸಂಘ ಶಕ್ತಿಯಲ್ಲಿ ನಾಯಕನಾಗಿ, ಸಂಘಟನೆಯ ಕಟ್ಟಿ ಬೆಳೆಸಿದ ಬಲವಂತನಾಗಿ, ಬರೆದು ತುಂಬಿಸಲು ಅಸಾಧ್ಯ ಇವರ ಸಾಧನೆ. ಮಾತಿಗದು ನಿಲುಕದ ಭಾವನೆ, ಬರೆದು ಕೊಡುವುದೇನಿದ್ದರೂ ಬರಿಯ ಶಬ್ದಗಳು. ಆದರೆ ಅವರು ಅದಕ್ಕೆಲ್ಲಕ್ಕಿಂತಲೂ ಮೀರಿ ನಿಂತ ಧೀಮಂತರು, ಸಾಧಕರು ಇವರು. ಇನ್ನಷ್ಟು ಸಾಧನೆ ಸಹಕಾರ ರಂಗದಲ್ಲಿ ತಮ್ಮಿಂದ ಕೀರ್ತಿ ಪತಾಕ್ ಉತ್ತುಂಗಕ್ಕೆ ಏರಲಿ ಅನ್ನುವಂಥ ಸದಾಶಯ ಎಲ್ಲ ಸಿಬ್ಬಂದಿ ವರ್ಗದವರಿಂದ. ಇವರ ಜಂಟಿಯಾಗಿ ನಿರ್ದೇಶಿಸಿದಂಥ 60ನೇ ಅಧಿವೇಶನದ ಉದ್ಘಾಟನಾ ಸಮಾರಂಭ ಹಾಗೂ 43-44ನೇ ಅಧಿವೇಶನದ ರ್ಯಾಂಕ್ ವಿಜೇತರಿಗೆ ಪದಕ ಪ್ರದಾನ ಸಮಾರಂಭದ ಅಧ್ಯಕ್ಷರು, ಈ ಸಂಸ್ಥೆಯ ಅಧ್ಯಕ್ಷರು, ನನ್ನ ಆತ್ಮೀಯರು ಆದಂಥ ಸನ್ಮಾನ್ಯ ಶ್ರೀ ಸಹಕಾರಿ ರತ್ನ ಶ್ರೀ ಚಿತ್ತರಂಜನ್ ಬೋಳಾರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಸ್.ಸಿ. ಕುಲಕರ್ಣಿ ಅವರೇ, ಸುರೇಶ್ರವರೇ, ಅದೇ ರೀತಿ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ನೇಮರಾಜ್ರವರೇ, ನಮ್ಮ ಬ್ಯಾಂಕಿನ ನಿರ್ದೇಶಕರಾದಂಥ ಶಶಿಕುಮಾರ್ರವರೇ, ಈ ಸಂಸ್ಥೆಯ ಸಿಒರಾದಂಥ ಸೌಮ್ಯರವರೇ, ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ಶಿಬಿರಾರ್ಥಿಗಳೇ ಮತ್ತು ಎಲ್ಲ ನಿರ್ದೇಶಕರೇ, ಮಾಧ್ಯಮ ಮಿತ್ರರೇ, ಭಾಳ ಸಂತೋಷ ಆಗ್ತಾ ಇದೆ. ನಾನು ಜನವರಿಯಲ್ಲಿ ಇದರ ಉದ್ಘಾಟನೆ ಸಮಾರಂಭಕ್ಕೆ ಬರಬೇಕಾಗಿತ್ತು. ಆವಾಗ ಬರಲಿಕ್ಕೆ ಆಗದೇ ಇದ್ದರೂ ಕೂಡ ಇವತ್ತು ಬಂದು ನಿಮ್ಮ ವ್ಯವಸ್ಥೆಯನ್ನು ಕಂಡಾಗ ಭಾಳ ಸಂತೋಷ ಆಯಿತು. ಚಿಕ್ಕದಾಗಿ ಚೊಕ್ಕದಾಗಿ ಎಲ್ಲರ ಮನಸ್ಸಿನಲ್ಲಿ ನೆನಪಾಗಿ ಉಳಿಯುವಂಥ ಒಂದು ಕೆಲಸವನ್ನು ತಾವೆಲ್ಲರೂ ಸೇರಿ ಮಾಡಿದ್ದೀರಿ. ಇವತ್ತು ಆತ್ಮಶಕ್ತಿ ಹೇಳಿದರೆ ಜನರಿಗೆ ಆತ್ಮಶಕ್ತಿಯನ್ನು ನೀಡುವಂಥ ಕೆಲಸವನ್ನು ಈ ಸಂಸ್ಥೆ ಮಾಡ್ತದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾಯಿದೆ. ಭಾಳ ಅಲ್ಪಾವಧಿಯಲ್ಲಿ ಅಂದರೆ ಬಹಳ 11 ವರ್ಷಗಳ ಅವಧಿಯಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮಾಂತರ ಪ್ರದೇಶದಲ್ಲಿ ಹೆಚ್ಚಾಗಿ ಸಹಕಾರ ಸಂಘಗಳ ಅವಶ್ಯಕತೆ ಇರುವಲ್ಲಿ ಸುಮಾರು 30 ಶಾಖೆಗಳನ್ನು ತೆರೆದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಅದ್ವಿತೀಯ ಸಾಧನೆಯನ್ನು ನೀವು ಮಾಡಿದ್ದೀರಿ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ಇದರ ಜೊತೆಗೆ ಶಿಸ್ತನ್ನು ಮೈಗೂಡಿಸಿಕೊಂಡಿದ್ದಾರೆ. ತನ್ನ ಸಿಬ್ಬಂದಿಗಳಿಗೆ ಶಿಸ್ತನ್ನು ಮೈಗೂಡಿಸಿಕೊಂಡು ಎಲ್ಲೇ ಹೋದರೂ ಯಾವುದೇ ಸಮಾರಂಭದಲ್ಲಿ ಆತ್ಮಶಕ್ತಿಯ ಸಿಬ್ಬಂದಿಗಳು ಭಾಗವಹಿಸಿದರೆ ಅವರನ್ನು ಗುರುತಿಸಲಿಕ್ಕೆ ಅತಿ ಸುಲಭ ಅನ್ನುವಂಥದ್ದನ್ನು ನಾನು ಕಂಡುಕೊಂಡಿದ್ದೆ. ಇದು ಮಾತ್ರ ಅಲ್ಲ, ಮನುಷ್ಯನಿಗೆ ಜೀವನದಲ್ಲಿ ಛಲ ಅನ್ನುವಂಥದ್ದು ಬೇಕು. ಮನುಷ್ಯನಿಗೆ ಇವತ್ತು ಏನು RICM ಅವರು ಏನು ಟ್ರೈನಿಂಗ್ ಕೊಡ್ತಾರೆ, ಅದರಿಂದ ಏನು ಉಪಯೋಗ, ಏನು ಕಲಿತಾಗೆ ಅಂತ ನಿಮ್ಮ ಮನಸ್ಸಿನಲ್ಲಿ ಇದ್ದರೆ ಅದು ತಪ್ಪು. ನಾವು ಎಷ್ಟೇ ಸಣ್ಣ ತರಬೇತಿಯಿಂದಲೂ ಕೂಡ ಎಲ್ಲವನ್ನು ಕಲೀಲಿಕ್ಕೆ ಸಾಧ್ಯ ಐತೆ. ಉದಾಹರಣೆಗೆ ನಾನೇ ಹೇಳ್ತೇನೆ, ನಾನು ಯಾವುದೇ ಒಂದು ಡಿಗ್ರಿ ಅಥವಾ ಯಾವುದೇ ಕಾಲೇಜ್ನಲ್ಲಿ ಕಲಿತವನಲ್ಲ. ಬರೇ ಮಡಿಕೇರಿಯಲ್ಲಿರುವಂಥ ಸುರೇಶ್ ಅವ್ರ ಹತ್ರ ಕೇಳಿದೆ. ನಾನು ಅಲ್ಲಿರುವಂಥ ಒಂದು ತರಬೇತಿ ಕೇಂದ್ರದಲ್ಲಿ ಪಡ್ಕೊಂಡು ಜಿಲ್ಲಾ ಬ್ಯಾಂಕಿನ ಸಿಬ್ಬಂದಿಯಾಗಿ ಕೆಲಸಕ್ಕೆ ಸೇರಿದೆ. ಆ ನಂತರ ನನಗೆ ಸಿಂಡಿಕೇಟ್ ಬ್ಯಾಂಕಿನಿಂದ ಅಧಿಕಾರಿಯಾಗಿ ನೇಮಕ ಮಾಡಿಕೊಂಡು
ಆದರೂ ಕೂಡ ಯಾಕೋ ಕಮರ್ಷಿಯಲ್ ಬ್ಯಾಂಕ್ನಲ್ಲಿ ಕೆಲಸ ಮಾಡುವಂಥ ಮನಸ್ಸು ಬಾರದೇ ಇದ್ದದ್ರಿಂದ ಎಲ್ಲಕ್ಕೂ ರಾಜೀನಾಮೆ ಕೊಟ್ಟು ಸಹಕಾರಿ ಕ್ಷೇತ್ರ ವೇದವ್ಯಾಸ ಕಾಮತ್ ಅವರು ನಮ್ಮ ಮಂಗಳೂರಿನ ಶಾಸಕರು, ನಮ್ಮೆಲ್ಲರ ಪ್ರೀತಿಯ ಶಾಸಕರಾದಂಥ ಡಿ ವೇದವ್ಯಾಸ ಕಾಮತ್ರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಇದೇ ಸಹಕಾರಿ ಕ್ಷೇತ್ರದಲ್ಲಿ ಇರುವಂಥ ಬದಲಾವಣೆ. ನಾವು ಒಬ್ರಿಗೊಬ್ಬರು ಒಟ್ಟಿಗೆ ಇರ್ತೇವೆ, ಒಟ್ಟಿಗೆ ಸೇರ್ತೇವೆ, ಎಲ್ಲರನ್ನು ಒಟ್ಟಿಗೆ ಕಿತ್ತುಕೊಂಡು ಹೋಗುವಂಥ ಶಕ್ತಿ ಇದ್ದರೆ ಅದು ಸಹಕಾರಿ ಕ್ಷೇತ್ರಕ್ಕೆ ಮಾತ್ರ ಅಂತ ನಾನು ಹೇಳ್ತಾ ಇದ್ದೇನೆ. ಇವತ್ತು ನಾವು ಪಡೆಯುವ ತರಬೇತಿ ಅದು ಎಷ್ಟೇ ಚಿಕ್ಕದಾಗಿದ್ದರೂ ಅದರಲ್ಲಿ ನಮಗೆ ಮನಸ್ಸನ್ನು ತೊಡಗಿಸಿಕೊಂಡು ಆ ತರಬೇತಿಯಲ್ಲಿ ಪಡೆದಂಥ ಅನುಭವವನ್ನು ನಾವು ನಿಜ ರೂಪದಲ್ಲಿ ಅದು ಅಳವಡಿಸಿಕೊಂಡ್ರೆ ನಾವು ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ನಾನು ನೋಡಿ ಎಲ್ಲಿದ್ದವನು ಎಲ್ಲೇ ಹೋಗಿದ್ದೇನೆ, ಎಷ್ಟೋ ಬೆಳೆದಿದ್ದೇನೆ. ಆದರೆ ನಮಗಲ್ಲಿ ಛಲ ಇರಬೇಕು. ನಾವು ಏನನ್ನಾದರೂ ಸಾಧನೆ ಮಾಡ್ತೇವೆ, ಮಾಡಲಿಕ್ಕೆ ಆಗ್ತದೆ ನಮ್ಮಿಂದ ಅನ್ನುವಂಥ ಒಂದು ಛಲ ಇದ್ದರೆ ನಾವು ಏನನ್ನೂ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸುಮಾರು ಈ 6 ವರ್ಷಗಳಲ್ಲಿ 646 ಮಂದಿ ಶಿಬಿರಾರ್ಥಿಗಳಿಗೆ ತರಬೇತಿಯನ್ನು ಕೊಟ್ಟು ಇವತ್ತು ಒಂದು ದೊಡ್ಡ ಸಂಸ್ಥೆಯಾಗಿ ಈ ಸಂಸ್ಥೆ ಮೂಡಿ ಬಂದಿದೆ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ. ನಮ್ಮ ಅಧ್ಯಕ್ಷರು ಹೇಳಿದರು ಇದನ್ನು AC ಮಾಡಲಿಕ್ಕೆ ಮನಸ್ಸಿದೆ ಅಂತ. ಆದರೆ ಈಗ ಮಳೆಗಾಲದಲ್ಲಿ AC ಬೇಡ, ಮಳೆಗಾಲದ ಮುಗ್ದ ಮೇಲಂತೂ ನಮಗೆ AC ಬೇಕೇ ಬೇಕು ಮಂಗಳೂರಿಗೆ. ಹಾಗಾಗಿ AC ಮಾಡುವ ಪ್ರಸ್ತಾವವನ್ನು ಚಿತ್ತರಂಜನ್ ಅವರೇ ಮಾಡುವ ಅಂತ ನಾನು ತಮಗೆ ಹೇಳ್ತಾ ತಮಗೆಲ್ರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಶಾಖರ್. ಆತ್ಮಶಕ್ತಿ ಬಿದ್ದೋದ್ದೇಶ ಸಹಕಾರಿ ಸಂಘ ನಿಮಿತ್ತ ಮಂಗಳೂರು ಈ ಒಂದು ನಮ್ಮ ಸಂಸ್ಥೆಗೆ ಸದಾ ಪ್ರೋತ್ಸಾಹಕರಾಗಿ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ, ಯಾವುದೇ ಕಾರ್ಯದ ಒತ್ತಡ ಇದ್ದರೂ ಕೂಡ ಈ ಸಂಸ್ಥೆಯ ಮೇಲೆ ಪ್ರೀತಿ ಇರಿಸಿ ನಮ್ಮ ಜೊತೆ ನಾನಿದ್ದೇನೆ ಎನ್ನುವ ವಿಶ್ವಾಸದ ಜೊತೆಗೆ ಸದಾ ನಮ್ಮ ಜೊತೆ ಸಹಕರಿಸುವವರು ಮಂಗಳೂರಿನ ಶಾಸಕರಾಗಿರ್ತಕ್ಕಂತಹ ಡಿ ವೇದವ್ಯಾಸ ಕಾಮತ್ರವರು. 2ನೇ ಬಾರಿ ಜನನಾಯಕರಾಗಿ ಜನಾಶೀರ್ವಾದವನ್ನು ಪಡೆದ ಮತ್ತೊಮ್ಮೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಇದೀಗ ನಮ್ಮ ಸಂಸ್ಥೆಯ ವತಿಯಿಂದ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕು, ಪ್ರೀತಿಯಿಂದ ಸ್ವೀಕರಿಸಬೇಕು ತಾವು ಅಂತ ವಿನಂತಿಸ್ತಾ ಇದ್ದೇವೆ. ದಯವಿಟ್ಟು ಪ್ರೀತಿ ಒಂದು ಸಾಕು ಅನ್ನುವಂಥ ಧೈರ್ಯದ ಮಾತುಗಳ ಜೊತೆಗೆ ಗೌರವಾನ್ವಿತ ಅಧ್ಯಕ್ಷರು ಅವರನ್ನು ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾಗಿ ಕಳೆದ ಬಾರಿಯೂ ಕೂಡ ನಮ್ಮ ಈ ಒಂದು ಕೇಂದ್ರ ಸಮಿತಿಯ ಈ ಎಲ್ಲ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರವನ್ನು ನೀಡಿದವರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಮನದ ಮಾತುಗಳನ್ನು ಆಡಬೇಕು ತಾವು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಮಾತಿನ ಮಂಟಪಕ್ಕೆ ತಮ್ಮನ್ನು ಆಹ್ವಾನಿಸ್ತಾ ಇದ್ದಾನೆ ಗೌರವಾನ್ವಿತ ಶಾಸಕರನ್ನ. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಮಂಗಳೂರು ಇವರ ಸಮನ್ವಯದಲ್ಲಿ ಪ್ರಾದೇಶಿಕ ಸಹಕಾರ ನಿರ್ವಹಣಾ ಸಂಸ್ಥೆ RICM ಬೆಂಗಳೂರು ಇದರಿಂದ ಸಹಕಾರ ನಿರ್ವಹಣೆಯಲ್ಲಿ ಉನ್ನತ ಡಿಪ್ಲೊಮಾ HDCM ಕೋರ್ಸುಗಳ ಅನುಷ್ಠಾನ ಮತ್ತು ಅದರ ಸೆಂಟರ್ಗಳ ಉದ್ಘಾಟನೆ ಸಮಾರಂಭದಲ್ಲಿ ಈ 60ನೇ ಅಧಿವೇಶನದ ಉದ್ಘಾಟನೆ ಮತ್ತು ರ್ಯಾಂಕ್ ವಿಜೇತರಿಗೆ ಪದಕ ಪ್ರದಾನವನ್ನು ಮಾಡ್ತಿರುವಂಥ ಗೌರವಾನ್ವಿತ ಕರಾವಳಿ ಕರ್ನಾಟಕದ ಪ್ರಖ್ಯಾತ ಸಹಕಾರಿ, ರಾಜ್ಯದ ಸಹಕಾರಿಯಾಗಿ ಸಹಕಾರ ರತ್ನ ಅಂತ ಹೇಳುವಂಥ ಬಿರುದನ್ನು ಪಡ್ಕೊಂಡು HDCC ಸಂಸ್ಥೆಯನ್ನು ಭಾಳ ಉನ್ನತ ಸ್ಥಾನಕ್ಕೆ ಇರುವಂಥ ದೃಷ್ಟಿಯಲ್ಲಿ ಸಂಪೂರ್ಣವಾಗಿ ತನ್ನ ಕೊಡುಗೆಯನ್ನು ಕೊಟ್ಟು ಇವತ್ತು ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ಅಧ್ಯಕ್ಷರಾಗಿ ನಿರಂತರವಾದ ಕೊಡುಗೆಯನ್ನು ಕೊಡ್ತಾ ಒಂದು ವ್ಯಕ್ತಿ ಸಹಕಾರಿ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಸಾಧನೆಗಳನ್ನು ಮಾಡಬಹುದು ಅಂತ ಹೇಳುವಂಥದ್ದನ್ನು ತೋರಿಸ್ಕೊಟ್ಟಂಥ ಆದರಣೀಯ
ಸಹಕಾರ ರತ್ನ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರೇ, ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂಥ ಗೌರವಾನ್ವಿತ ನಮ್ಮೆಲ್ಲರ ಆದರಣೀಯರು, ಮಿತ್ರರು, ಆತ್ಮಶಕ್ತಿ ವಿದುಷಿ ಸಂಘದ ಅಧ್ಯಕ್ಷರು, ನಿರಂತರವಾದಂತಹ ಕೊಡುಗೆಯನ್ನು ಸಹಕಾರವನ್ನು ಕೊಡ್ತಾ ಸಹಕಾರಿ ವ್ಯವಸ್ಥೆಗಳಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಕೊಡುಗೆಯನ್ನು ಕೊಡ್ತಿರುವಂಥ ಗೌರವಾನ್ವಿತ ಸಹಕಾರ ರತ್ನ ಶ್ರೀ ಚಿತ್ತರಂಜನ್ ಬೋಳಾರ್ ಅವರೇ, ಅದೇ ರೀತಿ ಉಪಸ್ಥಿತಿರುವಂಥ ಗೌರವಾನ್ವಿತ ಎಚ್ ಜಿ ಕುಲಕರ್ಣಿ ಅವರೇ, ಅದೇ ರೀತಿ ತರಬೇತಿ ಸಮನ್ವಯಾಧಿಕಾರಿ ಸುರೇಶ್ ಪಿ ಎನ್ ಅವರೇ, ಅದೇ ರೀತಿ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಕೊಡುಗೆಯನ್ನು ಕೊಡ್ತಾ ನಮ್ಮದೇ ಹತ್ತಿರದ ಜಿಲ್ಲೆಯವರಲ್ಲ, ನಮ್ಮ ಜಿಲ್ಲೆಯವರೇ, ಅಲ್ಲ ಅವ್ರ ಹೆಸರು ಗೊತ್ತಿದೆ, ಅವ್ರು ನನ್ನಾಗೆ ಸ್ವಲ್ಪ ದೊಡ್ಡ ಜೀವ ಅಲ್ಲ, ಹಾಗಾಗಿ ಹೆಸರು ಆದರಣೀಯ ಶಿವಕುಮಾರ್ ಅವರೇ, ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಗೌರವಾನ್ವಿತ ಆಡಳಿತ ಮಂಡಳಿಯ ನಿರ್ದೇಶಕರು, ದಯವಿಟ್ಟು ಕ್ಷಮೆ ಇರಲಿ, ಎಲ್ಲ ನಿರ್ದೇಶಕ ಗೌರವಾನ್ವಿತ ಹಿರಿಯ ಬಂಧುಗಳೇ, ಅದೇ ರೀತಿ ಉಪಸ್ಥಿತಿರುವಂಥ ಎಲ್ಲ ಗೌರವಾನ್ವಿತ ಆತ್ಮಶಕ್ತಿ ಬ್ಯಾಂಕಿನ ಸಿಬ್ಬಂದಿ ವರ್ಗದವರೇ, ಈ ಒಂದು ಡಿಪ್ಲೊಮಾ ಕೋರ್ಸಿನಲ್ಲಿ ಭಾಗವಹಿಸ್ತಿರುವಂಥ ಎಲ್ಲ ಗೌರವಾನ್ವಿತ ಎಲ್ಲ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಪ್ರಪ್ರಥಮವಾಗಿ ಆತ್ಮಶಕ್ತಿ ಈ ಒಂದು ಸಹಕಾರಿ ವ್ಯವಸ್ಥೆಗಳಲ್ಲಿ ಬಹಳ ದೊಡ್ಡ ರೀತಿಯ ಕೊಡುಗೆಯನ್ನು ಕೊಡಬೇಕು ಅಂತೇಳುವಂಥ ದೃಷ್ಟಿಯಲ್ಲಿ ಈ ಒಂದು ಡಿಪ್ಲೊಮಾ ಕೋರ್ಸಿನ ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ಅನುಷ್ಠಾನ ಮಾಡುವಂಥ ದೃಷ್ಟಿಯಲ್ಲಿ ಮಂಗಳೂರಿನಲ್ಲಿ ಕೂಡ ಒಂದು ವಿಶೇಷವಾದಂಥ ಎಕ್ಸಾಮಿನೇಷನ್ ಸೆಂಟರನ್ನು ಕೂಡ ಇಲ್ಲಿ ಅವಕಾಶವನ್ನು ಸಿಗುವಂಥ ಕೆಲಸ ಕಾರ್ಯಗಳಾಗಿದೆ. ಹಾಗಾಗಿ ಆತ್ಮಶಕ್ತಿ ಅಧ್ಯಕ್ಷರಿಗೆ, ನಿರ್ದೇಶಕರಿಗೆ, ಅದೇ ರೀತಿ ಸಹಕಾರ ರತ್ನ ನಮ್ಮ ರಾಜೇಂದ್ರ ಕುಮಾರ್ ಅವರಿಗೆ ತಮಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಹಲವಾರು ವರ್ಷಗಳು ದೂರದ ಬೆಂಗಳೂರಿಗೆ ಹೋಗಬೇಕಾದಂಥ ಅನಿವಾರ್ಯತೆ ಇದ್ದದನ್ನು ಇವತ್ತು ಮಂಗಳೂರಿಗೆ ದೊರಕುವಂಥ ವಾತಾವರಣಗಳಾಗಿದೆ. ಇವತ್ತು ಉನ್ನತ ಡಿಪ್ಲೊಮಾ ಕೋರ್ಸನ್ನು ಬಹಳ ಯಶಸ್ವಿಯಾಗಿ ಅನುಷ್ಠಾನ ಮಾಡಬೇಕು. ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಅನುಭವಗಳನ್ನು ಹೊಂದಿಕೊಂಡು ಈ ಒಂದು ಬ್ಯಾಂಕಿನ ವ್ಯವಸ್ಥಿತವಾಗಿ ಸಹಕಾರಿ ಕ್ಷೇತ್ರವನ್ನು ಇನ್ನಷ್ಟು ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗಬೇಕು ಅಂತೇಳುವಂಥ ಚಿಂತನೆ ಈ ಕೆಲಸ ಕಾರ್ಯಗಳು ಯಶಸ್ವಿಯಾಗಿದೆ. ಇವತ್ತು ಸಹಕಾರಿ ಅಂತ ಹೇಳಿದರೆ ಭಾಳ ದೊಡ್ಡ ರೀತಿಯ ಕೊಡುಗೆಯನ್ನು ಕೊಡ್ತಾ ಇದೆ. ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಕೊಡುಗೆ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆಗಳಲ್ಲಿ ಸಹಕಾರಿ ಸಂಘಗಳು ಭಾಳ ಯಶಸ್ವಿಯಾಗಿ ಅನುಷ್ಠಾನ ಮಾಡಬೇಕು ಅಂಥೇಳಿ, ಆದರೆ ಬೇರೆ ಬೇರೆ ಕಡೆಗಳಲ್ಲಿ ನೋಡಿದಾಗ ಮಂಗಳೂರಿನಲ್ಲಿ ಆ ಸಂಸ್ಥೆಯಲ್ಲಿ ಯಾರಿದ್ದಾರೆ, ಯಾರ ಕೊಡುಗೆ ಇದೆ, ಸಹಜವಾಗಿ ಸಂಸ್ಥೆ ಒಟ್ಟಿಗೆ ವ್ಯವಹಾರ ಮಾಡಿಕೊಳ್ಳುವವರು ಆ ಸಂಸ್ಥೆ ಬಗ್ಗೆ ಒಂದು ರೀತಿಯ ತಿಳ್ಕೊಳ್ಳುವಂಥ ಪ್ರಯತ್ನಗಳು, ಅದರ ಮುಖಾಂತರ ಆ ಸಂಸ್ಥೆ ಇನ್ನಷ್ಟು ಪ್ರಗತಿ ಪಥದಲ್ಲಿ ಹೋಗುವಂಥದ್ದನ್ನು ನಾವು ಕಂಡಿದ್ದೇವೆ. ಸಂಸ್ಥೆ ಎಲ್ಲ ಕಡೆಗಳಲ್ಲಾದರೂ ಕೂಡ ಕಳೆದ 10 ವರ್ಷಗಳಲ್ಲಿ ಆತ್ಮಶಕ್ತಿ ಬೇರೆ ಬೇರೆ ಕಡೆಗಳಲ್ಲಿ ಬ್ರ್ಯಾಂಚ್ಗಳನ್ನು ನಿರ್ಮಾಣ ಮಾಡಬೇಕು, ಭಾಳ ದೊಡ್ಡ ರೀತಿಯ ಪ್ರಗತಿಗಳು ಸಾಧಬೇಕು ಅಂತೇಳಿ, ಆದರೆ ಅದರಲ್ಲಿ ಕೂಡ ವಿಶೇಷವಾಗಿ ಪ್ರತಿ ವರ್ಷ ಡಿವಿಡೆಂಟನ್ನು ಯಶಸ್ವಿಯಾಗಿ ಕೊಡಬೇಕು. ಎಲ್ಲ ಒಂದು ಕಡೆಗಳಲ್ಲಿ NPA ಪರ್ಸೆಂಟೇಜ್ ನೋಡಿದಾಗ ಭಾಳ ಕಡಿಮೆಯಾಗಿ ಅದನ್ನು ವ್ಯವಹರಿಸಬೇಕು. ಇದು ಎಲ್ಲವನ್ನು ನೋಡಿದಾಗ ಬ್ಯಾಂಕ್ ಬಹಳ ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗುವಂಥ ಸಂಪೂರ್ಣವಾದ ಕೊಡುಗೆ ಈ ಕರಾವಳಿ ಭಾಗದಲ್ಲಿ ಆಗ್ತಾ ಇದೆ. ಆದರೆ ಇವತ್ತು ಈ ಸಹಕಾರ ಕ್ಷೇತ್ರದಲ್ಲಿ ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಆದ ಒಂದು ಡಿಪ್ಲೊಮಾ ಕೋರ್ಸನ್ನು ಕೊಡಬೇಕು. ಇಲ್ಲಿರುವಂಥ ಹೆಚ್ಚಿನ ಸಿಬ್ಬಂದಿ ವರ್ಗದವರು ಆ ಡಿಪ್ಲೊಮಾ ಕೋರ್ಸನ್ನು ಪಡ್ಕೊಳ್ಳಿಲ್ಲ. ಹಾಗಾಗಿ ನಾನು ಇವತ್ತು ಭಾಳ ಖುಷಿಯಲ್ಲಿ ಹೇಳ್ತೇನೆ, ಇನ್ನು ಮುಂದಿನ ದಿನಗಳಲ್ಲಿ ಈ ಡಿಪ್ಲೊಮಾ ಕೋರ್ಸನ್ನು ಪಡ್ಕೊಂಡ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ
ಎಲ್ಲ ಸಹಕಾರ ಬ್ಯಾಂಕ್ಗಳ NPA ಶೂನ್ಯ ಲೆವೆಲ್ಗೆ ಬರ್ತದೆ. ಯಾಕಂತ ಹೇಳಿದ್ರೆ ಅವರು ಡಿಪ್ಲೊಮೋವನ್ನು ಪಡ್ಕೊಂಡು ಅದರಿಂದ ಪರಿಣಿತರಾಗಿ ಇರ್ತಾರೆ. ಆ ಪರಿಣಿತರಾಗಿರುವಾಗ ಅವನ್ನ ವ್ಯವಹರಿಸಿಕೊಳ್ಳಿಕ್ಕೆ ಅವರಿಗೆ ಬಂದಂಥ ಯಾರು ಗ್ರಾಹಕರನ್ನು ಯಾವ ರೀತಿಯಲ್ಲಿ ಅದನ್ನು ಆ ಒಂದು ವ್ಯವಸ್ಥೆಯನ್ನು ಕೈ ಜೋಡಿಸ್ಕೊಳ್ಬೇಕು ಅಂತ ಹೇಳೋದು ಗೊತ್ತಾಗತ್ತೆ. ಈಗ ಎಲ್ಲೋ ಒಂದು ಕಡೆಗಳಲ್ಲಿ ಆ ಸೇವೆಗೆ ಮುಕ್ತವಾಗಿ ಅವಕಾಶಗಳನ್ನು ಕೊಡುವಂಥ ದೃಷ್ಟಿಯಲ್ಲಿ ಅದಕ್ಕೆ ಆದ ಒಂದು ಡಿಪ್ಲೊಮಾ ಕೋರ್ಸ್ಗಳು, ಆ ಡಿಪ್ಲೊಮಾ ಕೋರ್ಸ್ಗಳು ಕೊಟ್ಟಾಗ ಸಿಬ್ಬಂದಿ ವರ್ಗದವರು ಬಹಳ ದೊಡ್ಡ ರೀತಿಯಲ್ಲಿ ಪರಿಣಿತರಾಗ್ತಾರೆ. ಆ ಪರಿಣಿತ ಹೊಂದಿದಂಥ ಸಿಬ್ಬಂದಿ ವರ್ಗರನ್ನೇ ಈ ರೀತಿಯ ಸಹಕಾರ ಸಂಸ್ಥೆಯವರು ಅವರು ತಮಗೆ ಉದ್ಯೋಗಿಯಾಗಿ ಪಡ್ಕೊಂಡ್ರೆ ಸಂಸ್ಥೆ ಭಾಳ ದೊಡ್ಡ ರೀತಿಯಲ್ಲಿ ಅಭಿವೃದ್ಧಿಯಾಗಿ ಹೋಗ್ತದೆ. ಹಾಗಾಗಿ ಅವರಿಗೆ ಒಂದು ರೀತಿಯಲ್ಲಿ ಎಕ್ಸ್ಪರ್ಟೈಸ್ ಮಾಡುವಂಥ ಸಿಸ್ಟಮ್. ಈ ಹಿಂದೆ ಬೇರೆ ಬೇರೆ ಚಿಂತನೆಗಳಿತ್ತು. ಒಂದು ಕಾಲದಲ್ಲಿ ಯಾವ ರೀತಿಯಲ್ಲಿ ಇತ್ತು ಅಂತ ಹೇಳಿದ್ರೆ, ಮರದ ಕೆಲಸ ಮಾಡುವಂಥ ವ್ಯಕ್ತಿ ಮರದ ಕೆಲಸನಾಗಿಯೇ ಮುನ್ನಡೆಸ್ಕೊಂಡು ಹೋಗ್ತಾನೆ. ಚಿನ್ನದ ಕೆಲಸ ಮಾಡುವವನು ಚಿನ್ನದ ಕೆಲಸ ಮಾಡಿಕೊಂಡೇ ಮುಂದುವರಿಸ್ಕೊಂಡು ಹೋಗ್ತಾನೆ. ಆದರೆ ಚಿನ್ನದ ಕೆಲಸವನ್ನು ಮರದ ಕೆಲಸವನ್ನು ತಂದೆಯವರ ಹತ್ರವೋ ಕುಟುಂಬದ ಸದಸ್ಯರ ಹತ್ರ ಅನುಭವದ ಮುಖಾಂತರ ಅನುಸರಿಸ್ಕೊಂಡು ಬರ್ತಾನೆ. ಅವನ ಹತ್ರ ಯಾವುದಾದ್ರು ಡಿಗ್ರಿ ಇರ್ತಿತ್ತಂದರೆ ಇರಲಿಲ್ಲ. ತಂದೆ ಒಳ್ಳೆಯ ಚಿನ್ನ ಕೆಲಸ ಮಾಡ್ತಾರೆ. ತಂದೆಯ ವ್ಯವಸ್ಥೆಗಳಲ್ಲಿ ಅವರಿಗೊಂದು ವ್ಯವಸ್ಥಿತವಾಗಿ ಅನುಭವವನ್ನು ಪಡ್ಕೊಳ್ತಾರೆ. ಹಾಗಾಗಿ ದೇಶ ವಿದೇಶಗಳಲ್ಲಿ ಅನುಭವಗಳಿದೆ ಅಂತ ಹೇಳಿದ್ರೆ ಅದಕ್ಕೆ ಮಾನ್ಯತೆ ದೊರಕಿಲ್ಲ, ಅದಕ್ಕೊಂದು ಡಿಗ್ರಿ ಸರ್ಟಿಫಿಕೇಟ್ ಬೇಕು. ಎಲ್ಲೋ ಒಂದು ಕಡೆ ಹೊರದೇಶಕ್ಕೆ ಹೋದಾಗ ಅವನು 10-20 ವರ್ಷ ತಂದೆಯೊಂದಿಗೆ ಒಳ್ಳೆ ರೀತಿಯಲ್ಲಿ ಅನುಭವ ಆಗಿದೆ, ಅವನಿಗೆ ಕೆಲಸ ಕೊಡಿ ಅಂತ ಹೇಳುವಂಥ ರೀತಿಯಲ್ಲಿ ಹೇಳಿದರೆ ಆಗಲ್ಲ. ಈ ವ್ಯವಸ್ಥೆಗಳೆಲ್ಲ ಬದಲಾಗ್ತಾ ಇದೆ. ಆ ಬದಲಾಗುವಂಥ ವ್ಯವಸ್ಥೆಗಳಿಗೆ ಇವತ್ತು ನಮ್ಮ ಭಾರತ, ನಮ್ಮ ಮಂಗಳೂರು ಅದಕ್ಕೆ ಪೂರಕವಾದಂಥ ವ್ಯವಸ್ಥೆಗಳಲ್ಲಿ ಹೋಗಬೇಕು. ಅದಕ್ಕಾಗಿ ಪರಿಣಿತರಾಗಬೇಕು. ಆ ಪರಿಣಿತರಾಗುವಂಥ ದೃಷ್ಟಿಯಲ್ಲಿ ಇವತ್ತು ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ಎಲ್ಲ ರೀತಿಯ ರಾಜ್ಯ ಸರ್ಕಾರಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ವ್ಯವಸ್ಥೆಗಳನ್ನು ಜೋಡಿಸ್ಕೊಡ್ತಾ ಇದೆ. ನಮ್ಮ ದೇಶದಲ್ಲಿ ಈ ರೀತಿಯ 6,000 ಹುದ್ದೆಗಳು ಅಲಂಕಿಸಿಕೊಡುವಂಥ ರೀತಿಯ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ಗಳು ಪ್ರಾರಂಭವಾಗಿದೆ. ಮಡಕೆ ಮಾಡುವಂಥವರಿಗೂ ಕೂಡ ಅನುಭವದ ಪ್ರಕಾರ ಮಡಕೆ ಮಾಡುವವರಿಗೆ ಅವರಿಗೊಂದು ಸರ್ಟಿಫಿಕೇಷನ್ ಆಗಬೇಕು. ಡ್ರೈವಿಂಗ್ ಮಾಡಬೇಕಾದ್ರೆ ಡ್ರೈವಿಂಗ್ ಲೈಸೆನ್ಸ್ ಬೇಕು. ಹಾಗೆ ಈ ರೀತಿಯ ಉದ್ದಿಮೆಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ದೆರ್ ಈಸ್ ಒನ್ ಕೋರ್ಸ್ ಆಫ್ ಡಿಪ್ಲೊಮಾ ಆ್ಯಂಡ್ ದೇ ನೀಡ್ ದ ಸರ್ಟಿಫಿಕೇಟ್. ಆಫ್ಟರ್ ಗೆಟಿಂಗ್ ದ ಸರ್ಟಿಫಿಕೇಟ್ ಅವರು ಭಾಳ ಸುಲಭ ರೀತಿಯಲ್ಲಿ ತಮ್ಮ ಜೀವನವನ್ನು ಭಾಳ ಯಶಸ್ವಿಯಾಗಿ ಸಾಗಿಸ್ಬೋದು. ಅದೇ ರೀತಿಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಈ HDCM ಡಿಪ್ಲೊಮಾ ಕೋರ್ಸ್ ಭಾಳ ಮಹತ್ವದ ವಿಚಾರವನ್ನು ಪಡ್ಕೊಳ್ತಾ ಇದೆ. ಹಾಗಾಗಿ ಭಾಳ ಸಂತೋಷ ಆಗ್ತಾ ಇದೆ. ಇವತ್ತು ಮುಂದಿನ ಬರುವಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಕೋಚಿಂಗನ್ನು ಆಗಬೇಕು, ಡಿಪ್ಲೊಮಾ ಕೋರ್ಸ್ಗಳಾಗಬೇಕು ಮತ್ತು ಇರುವಂಥ ವ್ಯಕ್ತಿಗಳಿಗಾಗಬೇಕು. ಇದೆಲ್ಲವೂ ಯಶಸ್ವಿಯಾಗಿ ಅನುಷ್ಠಾನ ಮಾಡುವಂಥ ಪ್ರಯತ್ನಗಳಾಗ್ತಾಯಿದೆ. ಹಾಗಾಗಿ ಭಾಳ ಸಂತೋಷ. ಇವತ್ತು ಈ ಅಧಿವೇಶನದಲ್ಲಿ ರ್ಯಾಂಕ್ ಬಂದವರಿಗೆ ಕೂಡ ಸರ್ ರಾಜೇಂದ್ರ ಕುಮಾರ್ ಅವರಿಗೆ ಪದಕವನ್ನು ಕೊಡ್ತಾ ಇದ್ದೀರಿ. ಹಾಗಾಗಿ ರ್ಯಾಂಕ್ ಬಂದ ನಂತರ ಎಲ್ಲೋ ಒಂದು ಕಡೆಗಳಲ್ಲಿ ಮನಸ್ಸಿಗೆ ತೃಪ್ತಿ ಇದ್ದರೂ ಕೂಡ ನಾನು ನಿಮಗೆ ಇಷ್ಟೇ ಹೇಳುವಂಥದ್ದು, ಸಹಕಾರಿಯಾಗಿ ಬಂದಂಥ ಗ್ರಾಹಕರನ್ನು ತೃಪ್ತಿಪಡಿಸಿ ತಮ್ಮ ನಿರ್ದೇಶಕರಿಗೋ ಅಥವಾ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ತನಕ ಕೊಂಡೋಗುವಂಥ ಜವಾಬ್ದಾರಿಗಳಿದೆ. ಲೋನ್ ಇರಲಿ, ಡೆಪಾಸಿಟ್ ಇರಲಿ, ಸಹಕಾರಿಯಲ್ಲಿ ಅಲ್ಲೇ ರೀತಿಯ ಮ್ಯಾನೇಜರ್ ಹಂತಕ್ಕೆ ಏನೋ ಸ್ವಲ್ಪ ಜವಾಬ್ದಾರಿ ಇರ್ಬೋದು ಲೋನ್ ಕೊಡುವಂಥದ್ದು, ಇಲ್ಲದ್ರೆ ಮೇಲಿನ ಹಂತಕ್ಕೆ ಕೊಂಡೋಗಬೇಕು. ಹಾಗಾಗಿ ಬಂದಂಥ ವ್ಯಕ್ತಿಗಳಿಗೆ ಸಮಾಧಾನ ಮಾಡಿ ಖುಷಿಪಡಿಸಿ ಒಳ್ಳೆಯ ರೀತಿಯ ಗ್ರಾಹಕರು ಅಂತೇಳುವಂಥ ರೀತಿಯಲ್ಲಿ ಅವರನ್ನು ಸೃಷ್ಟಿ ಮಾಡುವಂಥ ದೃಷ್ಟಿಯಲ್ಲಿ ಪ್ರಯತ್ನಗಳಾಗಬೇಕು. ಆ ರೀತಿಯ ಸೇವೆ ಕೊಡಲಿಕ್ಕೆ ಇದು ದೊಡ್ಡ ರೀತಿಯ ಮಹತ್ವದ ಕೋರ್ಸುಗಳು ಬೇರೆ ಬೇರೆ ರೀತಿಯಲ್ಲಿ ಅವಕಾಶಗಳು ಆಗ್ತದೆ. ನಾನು ಸಹಕಾರಿ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯ ಕೊಡುಗೆ ಕೊಟ್ಟಾಗ ಇವತ್ತು ನಾನು ಭಾಳ ಸಂತೋಷದಲ್ಲಿ ಹೇಳಬೇಕು ಅಂದರೆ, ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಯಾವುದೇ ಸರ್ಕಾರಗಳು ಕೊಟ್ಟಂಥ ಯೋಜನೆಗಳನ್ನು ಭಾಳ ಯಶಸ್ವಿಯಾಗಿ ಎಲ್ಲ ಒಂದು ಕಡೆ ಅನುಷ್ಠಾನ ಮಾಡುವಂಥ ಪ್ರಯತ್ನಗಳು ಬೇರೆಲ್ಲ ನ್ಯಾಷನಲೈಸ್ಡ್ ಬ್ಯಾಂಕಿಗೆ ಹೋಲಿಕೆ ಮಾಡಿದರೆ ಸಹಕಾರಿ ಬ್ಯಾಂಕ್ಗಳಲ್ಲಿ, ಅದರಲ್ಲೂ ಕೂಡ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಭಾಳ ದೊಡ್ಡ ರೀತಿಯ ಸಹಕಾರಿ ಬ್ಯಾಂಕ್ಗಳಿಂದ ಕೊಡುಗೆ ಕೊಟ್ಟದ್ದನ್ನು ನಾನು ಗಮನಿಸಿದ್ದೇನೆ. ಅದು ಬೇರೆ ಬೇರೆ ಲೋನ್ಗಳಿರ್ಬೋದು, ಬೇರೆ ಬೇರೆ ಯೋಜನೆಗಳಿರ್ಬೋದು. ಹಾಗಾಗಿ ಎಲ್ಲೋ ಒಂದು ಕಡೆ ನಮ್ಮ ಭಾಗದಲ್ಲಿ ಸಹಕಾರಿ ಬ್ಯಾಂಕ್ ಅಂತ ಹೇಳುವಂಥದ್ದು ನಮ್ಮದೇ ಅಂತ ಹೇಳುವಂಥ ಭಾವನೆಯೊಂದಿಗೆ ಕೆಲಸ ಕಾರ್ಯಗಳು ಮಾಡ್ತದೆ. ಅದಕ್ಕೆ ಈ ಒಂದು ಡಿಪ್ಲೊಮಾ ಕೋರ್ಸ್ ಇನ್ನಷ್ಟು ದೊಡ್ಡ ರೀತಿಯ ಕೊಡುಗೆಯನ್ನು, ಅವಕಾಶಗಳನ್ನು ಸಿಬ್ಬಂದಿ ವರ್ಗದವರಿಗೆ ಕೊಡ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಇಟ್ ಈಸ್ ಒನ್ ಕೈಂಡ್ ಆಫ್ ಇಂಡಿವಿಜುವಲ್ ಬೆಟ್ಟಿಂಗ್. ಆ ಇಂಡಿವಿಜುವಲ್ ಬೆಟ್ಟಿಂಗ್ ರೀತಿಯಲ್ಲಿ ಅದನ್ನು ಸಂಸ್ಥೆ ಮುನ್ನಡೆಸ್ಕೊಂಡು ಹೋಗಬೇಕು. ಅದರಲ್ಲಿ ಕೂಡ ಭಾಳ ದೊಡ್ಡ ರೀತಿಯಲ್ಲಿ ಶೇರ್ ಕ್ಯಾಪಿಟಲ್ನಿಂದ ಹಿಡಿದು ಎಲ್ಲವೂ ತಿಳ್ಕೊಳ್ಳುವಂಥ ಅವಕಾಶಗಳು,
ಇದನ್ನೆಲ್ಲ ತಿಳ್ಕೊಳ್ಳುವಂಥ ಅವಕಾಶಗಳು ಈ ಡಿಪ್ಲೊಮಾ ಕೋರ್ಸ್ನಲ್ಲಿ ಇದೆ ಅಂತೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ಇದನ್ನೆಲ್ಲವನ್ನು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ನೀವು ಕೂಡ ಭಾಳ ಒಳ್ಳೆಯ ರೀತಿಯ ಸಹಕಾರಿ ರತ್ನರಾಗುವಂಥ ರೀತಿಯ ಪ್ರಯತ್ನಗಳನ್ನು ಮಾಡಿ ಅಂತೇಳುವಂಥದ್ದನ್ನು ಹೇಳ್ತಾ, ವಿದ್ಯಾರ್ಥಿಗಳಿಗೆ ರ್ಯಾಂಕ್ ವಿಜೇತರಿಗೆ ಕೂಡ ನಾನು ಶುಭಾಶಯಗಳನ್ನು ಅಭಿನಂದನೆಗಳನ್ನು ಕೊಡ್ತಾ, ಮುಂದೆ ತಮ್ಮ ಕೊಡುಗೆ ಯಶಸ್ವಿನಿಂದ ಕೂಡಿ ಬರಲಿ ಅಂತೇಳುವಂಥ ಮಾತನ್ನು ಹೇಳ್ತಾ, ಎಲ್ಲ ಸೇರಿದಂಥ ಗೌರವಾನ್ವಿತ ಹಿರಿಯ ಕಿರಿಯ ಬಂಧುಗಳಿಗೆ ನಾನು ವಿಶೇಷವಾಗಿ ಶುಭಾಶಯಗಳನ್ನು ಅಭಿನಂದನೆಗಳನ್ನು ಕೊಡ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು. ಕಳೆದ 6 ವರ್ಷಗಳಿಂದ ಸುಮಾರು 700 ಮಿಕ್ಕಿದಾಗಿರ್ತಕ್ಕಂಥ ಶಿಕ್ಷಣಾರ್ಥಿಗಳಿಗೆ ನಿರಂತರವಾಗಿ ತರಬೇತಿಯನ್ನು ನೀಡಿದ ಗುರುಗಳು, ತರಬೇತಿಯ ಸಮನ್ವಯ ಅಧಿಕಾರಿಗಳು ಗೌರವಾನ್ವಿತ ಸುರೇಶ್ PN ಇದೀಗ ತಮ್ಮ ಮಾತಿಗಾಗಿ ಈ ಸಮಯ. ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಸನ್ಮಾನ್ಯ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಸಾಹೇಬ್ರೆ, ಅಧ್ಯಕ್ಷರು ದಕ್ಷಿಣ ಕರ್ನಾಟಕ ಕೇಂದ್ರ ಸಹಕಾರಿ ಬ್ಯಾಂಕ್ ಹಾಗೂ ಕರ್ನಾಟಕ ರಾಜ್ಯ ಸಹಕಾರಿ ಮಹಾಮಂಡಳ, ಸೊ ಇದರ ಅಧ್ಯಕ್ಷರು, ಮ್ಯಾನೇಜಿಂಗ್ ಟ್ರಸ್ಟಿ ನವೋದಯ ಟ್ರಸ್ಟ್ ಅಂತ, ಹಾಗೆ ಸೊ ಮದರ್ ತೆರೇಸಾ ಮೆಮೋರಿಯಲ್ ನ್ಯಾಷನಲ್ ಅವಾರ್ಡ್ ಪಡೆದಂಥವರು. ನಾನು ಈ ಮಂಗಳೂರಿನಲ್ಲಿ ಮೊದಲನೇ ಬಾರಿಗೆ 50-60 ಸ್ಟೂಡೆಂಟ್ಸ್ ಇದ್ದರು. ಸೊ ಅವರ ಬ್ಯಾಂಕಲ್ಲಿ ನಾನು ಮೊದಲನೇ ಬಾರಿ ಬಂದು ಇದು ಮಾಡಿದ್ದು. ಸೊ ಅದಕ್ಕೆ ಅವರ ಸ್ಫೂರ್ತಿ, ಅವರ ಪ್ರೇರಣೆ, ಸೊ ಇದರಿಂದ ನಾವು ಬೆಳ್ಕೊಂಡು ಈ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ. ಸರ್, ವಿ ಆರ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಯು ಫಾರ್ ಎನ್ಕರೇಜಿಂಗ್ ಅಸ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್. ಸೊ ಅದಕ್ಕೆ ಮುಂಚೆ ಅದೇ ವೇದಿಕೆ ಮೇಲೆ ನಮ್ಮ ಸನ್ಮಾನ್ಯ MLA ಮಂಗಳೂರಿನ MLA ಆದಂಥ ವೇದವಾಸ್ ಕಾಮತ್ ಸಾಹೇಬರಿದ್ದಾರೆ. ಸೊ ಅವರಿಗೂ ನಮ್ಮ ಪ್ರಾದೇಶಿಕ ಸಹಕಾರಿ ನಿರ್ವಹಣಾ ಸಂಸ್ಥೆ ಇಲ್ಲಿ ಬಂದಿದ್ದರೆ ಆಭಾರಿಯಾಗಿದೆ. ಸೊ ನಮ್ಮ ಕಾರ್ಯಕ್ರಮ ಬಾರಿ ಯಶಸ್ವಿಯಾಗಿ ನಡೀಲಿಕ್ಕೆ ಕಾರಣರು ಅಂತ ಹೇಳಿದ್ರೆ, ನಮ್ಮನ್ನು ನಂಬಿ ನಮ್ಮ ಮೇಲೆ ಅತ್ಯಂತ ಭರವಸೆಯನ್ನು ಇಟ್ಟಂಥ ವ್ಯಕ್ತಿ ಅಂತ ಹೇಳಿದ್ರೆ ಸಹಕಾರ ರತ್ನ ಶ್ರೀ ಚಿತ್ತರಂಜನ್ ಬೋಲರ್ ಸಾಹೇಬರು. ಸೊ ಅವರು ಇಲ್ಲ ಅಂತ ಇಲ್ಲ, ಅವರು ಪ್ರೇರಣೆ ಇಲ್ಲ ಅಂತ ಹೇಳಿದ್ರೆ ನಾನು ಈ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಮತ್ತು ನಮ್ಮ ವೈಸ್ ಚೇರ್ಮನ್ ನಮ್ಮ ಶಶಿಕುಮಾರ್ ಸಾಹೇಬರಿದ್ದಾರೆ, ಡೈರೆಕ್ಟರ್ DCC ನಿಬಿರಾಜ್ ಸಾಹೇಬರಿದ್ದಾರೆ, ಸೌಮ್ಯ ವೆಂಕಟೇಶ್ ಅವರಿದ್ದಾರೆ, ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾದಂಥ ಕುಲಕರ್ಣಿ ಸಾಹೇಬರಿದ್ದಾರೆ, ಮತ್ತು ಎಲ್ಲ ಸರ್, ಐ ವಿಲ್ ಇನ್ ಅ ವೆರಿ ಶಾರ್ಟ್, ಬಿಕಾಸ್ ವಿತೌಟ್ ಮೇಕಿಂಗ್ ಮಚ್ ಟೈಮ್, ಐ ವುಡ್ ಲೈಕ್ ಟು ಗಿವ್ ಎ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ಅವರ್ ಇನ್ಸ್ಟಿಟ್ಯೂಟ್ ಸರ್. ಸೊ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಈಸ್ one of the training institutes of National Council for Cooperative Training. ಇದು ಕನ್ಫ್ಯೂಷನ್ ಇದೆ. ಸೊ ನ್ಯಾಷನಲ್ ಕೌನ್ಸಿಲ್ ಆಫ್ ಕೋಆಪರೇಟಿವ್ ಟ್ರೈನಿಂಗ್ runs at 20 institutes all over India. It's a society promoted by Ministry of Cooperation at the national level. The respected Home Minister or the Cooperation Minister, Sri Amit Shah sir, is the chairman for our institutions. So ನಾವು ಬಂದುಬಿಟ್ಟು ಸುಮಾರು ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ HDC ಕಾರ್ಯಕ್ರಮದಲ್ಲಿ 13 ಪೇಪರ್ಸ್ ಇದೆ. 13 ಪೇಪರ್ನಲ್ಲಿ ಫಸ್ಟ್ 3 ಮಂತ್ಸಲ್ಲಿ 6 ಪೇಪರ್ಸ್ ಇದೆ ಸರ್. ಈ ಸಹಕಾರಕ್ಕೆ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ಪೇಪರ್ಸ್ ಇದೆ. ಮತ್ತು ಸೆಕೆಂಡ್ ಸೆಮಿಸ್ಟರ್ನಲ್ಲಿ 7 ಪೇಪರ್ಸ್ ಇದೆ ಸರ್. ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂಥ ಪೇಪರ್ಸ್ ಇದೆ ಸರ್. ಮತ್ತು ಅವರು ಒಂದು ಪ್ರಾಜೆಕ್ಟನ್ನು ಮಾಡಬೇಕು, ವಯೋವನ್ನು ಫೇಸ್ ಮಾಡಬೇಕು. ಇದು 6 ಮಂತ್ ಪ್ರೋಗ್ರಾಮ್ ಸರ್. ಇಟ್ಸ್ ಅ ವೆಲ್ ಸ್ಟ್ರಕ್ಚರ್ಡ್ ಪ್ರೋಗ್ರಾಮ್. ವಿ ಆರ್ ರನ್ನಿಂಗ್ ದಿಸ್ ಪ್ರೋಗ್ರಾಮ್, ರೆಗ್ಯುಲರ್ ಪ್ರೋಗ್ರಾಮ್ ಫಾರ್ ಆಲ್ ದಿಸ್ ಅಸಿಸ್ಟೆಂಟ್ ರಿಜಿಸ್ಟರ್ಸ್ ಆ್ಯಂಡ್ DRs, ಆಲ್ ದ ಪರ್ಸನ್ಸ್ ಹೂ ಆರ್ ಪಾಸ್ ದ KAS ಎಕ್ಸಾಮಿನೇಷನ್. ಇದು ಕಂಪಲ್ಸರಿ. ಇದು ಈ ಸಲನೂ ನಮ್ಮದೇ HDC ಸ್ಟೂಡೆಂಟ್ನ ಒಂದು ಸ್ಟೂಡೆಂಟ್ IAS ಆದರು. ಸೊ ನೀವು ಚೆಲುವರಾಜು ಕರ್ನಾಟಕದಲ್ಲಿ, ಅವರು ಆಡಿಟ್ ಡಿಪಾರ್ಟ್ಮೆಂಟದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದರು. 3 ತಿಂಗಳು ಡಿಪ್ಲೊಮಾ ಅಂತ ಅವರು IAS ಆದರು. ಸೊ ಹೆಚ್ಚು ವೇಳೆಯನ್ನು ನಾನು ತೆಗೆದುಕೊಳ್ದಿರ ಮತ್ತೊಮ್ಮೆ ಇಲ್ಲಿ ವೇದಿಕೆ ಉಪಸ್ಥಿತಿರುವ ಎಲ್ಲ ಗಣ್ಯರಿಗೂ, ಇಲ್ಲಿ ಉಪಸ್ಥಿತಿರುವ ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೂ, ನಮಗೆ ಸ್ಫೂರ್ತಿಯನ್ನು ನೀಡಿದಂಥ ರಾಜೇಂದ್ರ ಕುಮಾರ್ ಸಾಹೇಬರಿಗೂ, ಬಲ್ಲರ್ ಸಾಹೇಬರಿಗೂ, ಇಲ್ಲಿ ಉಪಸ್ಥಿತಿರುವ ಸನ್ಮಾನ್ಯ ಶಾಸಕರಾದಂಥ ಶ್ರೀ ವೇದವಾಸ್ ಕಾಮತ್ ಸಾಹೇಬರಿಗೂ, ಈ ಪ್ರಾದೇಶಿಕ ಸಹಕಾರ ನಿರ್ವಹಣಾ ಸಂಸ್ಥೆ ಪದ್ಮನಾಭರ ಬೆಂಗಳೂರಿನಲ್ಲಿದೆ ಸರ್. ಸೊ ಯು ಬಿ ನೋಯಿಂಗ್ ದ್ಯಾಟ್. ಸೊ ಐ ವಿಲ್ ಎಂಡ್ ಮೈ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಯು ಫಾರ್ ಸರ್. ವಂದನೆಗಳು ಗೌರವಾನ್ವಿತ ಸುರೇಶ್ PN ಇವರಿಗೆ. ನವದೆಹಲಿಯ ನ್ಯಾಷನಲ್ ಕೌನ್ಸಿಲ್ ಫಾರ್ ಕೋಆಪರೇಟಿವ್ ಟ್ರೈನಿಂಗ್ ಇದರ ಅಂಗಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಪ್ರಾದೇಶಿಕ ಸಹಕಾರ ನಿರ್ವಹಣಾ ಸಂಸ್ಥೆ ಬೆಂಗಳೂರು ಇವರ ವತಿಯಿಂದ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಗೌರವಾನ್ವಿತ ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಇವರನ್ನು ಗೌರವಿಸಬೇಕು ಅನ್ನುವಂಥ, ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಶ್ರೀ D ವೇದವಾಸ್ ಕಾಮತ್, ಹಾಗೆಯೇ ಸಹಕಾರ ರತ್ನ ಶ್ರೀ ಚಿತ್ತರಂಜನ್ ಬೋಳಾರ್ ಇವರನ್ನು ಪ್ರಾದೇಶಿಕ ಸಹಕಾರ ನಿರ್ವಹಣಾ ಸಂಸ್ಥೆ ಬೆಂಗಳೂರು ಇವರ ಪರವಾಗಿ ಗೌರವಿಸ್ತಾ ಇದ್ದಾರೆ.
ಗೌರವಾನ್ವಿತ ಶಾಸಕರು ಡಿ ವೇದವಾಸ್ ಕಾಮತ್ ಇವರಿಗೂ ಕೂಡ ಗೌರವ ಅರ್ಪಣೆಯನ್ನ ಪ್ರಾದೇಶಿಕ ಸಹಕಾರ ನಿರ್ವಹಣಾ ಸಂಸ್ಥೆ ಬೆಂಗಳೂರು ಇದರ ವತಿಯಿಂದ ಸಮರ್ಪಿಸ್ತಾ ಇದ್ದಾರೆ. ಗೌರವಾನ್ವಿತ ತರಬೇತಿ ಸಮನ್ವಯ ಅಧಿಕಾರಿಗಳು ಸುರೇಶ್ PN ಅವರ ಜೊತೆಗೆ SG ಕುಲಕರ್ಣಿ ಅವರ ಜೊತೆ ಆಗ್ತಾ ಇದ್ದಾರೆ. ಸಹಕಾರ ರತ್ನ ಶ್ರೀ ಚಿತ್ತರಂಜನ್ ಗೋಳಾರ್ ಇವರಿಗೂ ಕೂಡ ಗೌರವಾರ್ಪಣೆಯನ್ನ RICM ಸಂಸ್ಥೆಯ ವತಿಯಿಂದ ಸಮರ್ಪಿಸ್ತಾ ಇದ್ದಾರೆ. ಹಾಗೆಯೇ ಇನ್ನೋರ್ವರು ಅತಿಥಿಗಳು SCDCC ಇದರ ನಿರ್ದೇಶಕರಾದಂಥ ಶಶಿಕುಮಾರ್ ಬಲ್ಯೂಟು ಇವರಿಗೂ ಕೂಡ ಗೌರವಾರ್ಪಣೆಯನ್ನ ಸಮರ್ಪಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾನೆ. ಅತ್ತ ತೆರಳ್ತಾ ಇದ್ದೇವೆ. ಗಂಧದ ಕೊರಡನ್ನ ತೀಡಿದಷ್ಟು ಸುಗಂಧವು ಹರಡುವಂತೆ ಶ್ರಮಪಟ್ಟಷ್ಟು ಸಿಹಿ ಗನಸು ನಮ್ಮೆಲ್ಲರಿಗೂ ಸಿಕ್ಕೆಯ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಎಲ್ಲ ಆಮಂತ್ರಿತ ಅತಿಥಿ ಅಭ್ಯಾಗತರನ್ನ ಎಲ್ಲ ಬಂಧುಗಳಿಗೆ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದಾರೆ. ಸಹಕಾರ ನಿರ್ವಹಣೆಯಲ್ಲಿ ಉನ್ನತ ಡಿಪ್ಲೊಮಾ ಇದರ 60ನೇ ಅಧಿವೇಶನದ ಉದ್ಘಾಟನೆ ಮತ್ತು ರ್ಯಾಂಕ್ ವಿಜೇತರಿಗೆ ಪದಕವನ್ನು ಪ್ರದಾನ ಮಾಡಿದಂತಹ ಸನ್ಮಾನ್ಯ ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್, ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಮಂಗಳೂರು, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲ ಬೆಂಗಳೂರು ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಗೌರವಾನ್ವಿತ ಶ್ರೀ ಡಿ ವೇದವ್ಯಾಸ್ ಕಾಮತ್ ಮಾನ್ಯ ಶಾಸಕರು ಮಂಗಳೂರು ವಿಧಾನಸಭಾ ಕ್ಷೇತ್ರ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ಅಧ್ಯಕ್ಷರಾದ ಸಹಕಾರ ರತ್ನ ಶ್ರೀ ಚಿತ್ತರಂಜನ್ ಬೋಳಾರ್ ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಕರ್ನಾಟಕ ರಾಜ್ಯ ಕೋಆಪರೇಟಿವ್ ಅಪೆಕ್ಸ್ ಬ್ಯಾಂಕ್ ಲಿಮಿಟೆಡ್ ಬ್ಯಾಂಗ್ಳೂರು ಇದರ ನಿವೃತ್ತ ಅಧಿಕಾರಿಯಾದಂಥ ಗೌರವಾನ್ವಿತ SG ಕುಲಕರ್ಣಿ ಇವರಿಗೂ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ತರಬೇತಿ ಸಮನ್ವಯಾಧಿಕಾರಿ ಹಾಗೂ ಉಪನ್ಯಾಸಕರಂಥ ಶ್ರೀಯುತ ಸುರೇಶ್ PN ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ SCDC ಬ್ಯಾಂಕಿನ ನಿರ್ದೇಶಕರಾದ ಶಶಿಕುಮಾರ್ ಬಲ್ಯೂಟು ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀಯುತ ಜಗದೀಶ್ SCDC ಬ್ಯಾಂಕ್ ಅಧಿಕಾರಿ ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀಯುತ ಸುನಿಲ್ ಕುಮಾರ್ SCDC ಬ್ಯಾಂಕಿನ ಸಿಬ್ಬಂದಿಯಾದಂಥ ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದಂಥ ಶ್ರೀಯುತ ಶೀನಾ ಪೂಜಾರಿ ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಲಿಯೋ ಕ್ಲಬ್ನ ಅಧ್ಯಕ್ಷರಾದಂಥ ಕ್ರಿಸ್ಟ್ ಟೆಲ್ಲಿಸ್ ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಎಲ್ಲ ಸಿಬ್ಬಂದಿಗಳಿಗೂ ಧನ್ಯವಾದಗಳು. ಅದೇ ರೀತಿ ಇವತ್ತು ಚಿನ್ನದ ಪದಕವನ್ನು ಪಡೆದಂತಹ ಸಿಬ್ಬಂದಿಗಳಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಎಲ್ಲ ಶಿಕ್ಷಣಾರ್ಥಿಗಳು, ಮಾಧ್ಯಮ ಮಿತ್ರರು ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ದಿನೇಶ್ ರಾಯ್ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ನಮ್ಮ ಎಲ್ಲ ಸಿಬ್ಬಂದಿಗಳಿಗೂ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಅಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಕಾರ್ಯಕ್ರಮದ ಸ್ಮರಣಿಕೆಯನ್ನ ಕಾರ್ಯಕ್ರಮದ ಅಧ್ಯಕ್ಷರು ವೇದಿಕೆ ಕಾರ್ಯನಿರ್ವಹಣಾಧಿಕಾರಿಗಳು ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಶಶಿಕುಮಾರ್ ಬಲ್ಯೂಟ್ ಇವರಿಗೆ ಸ್ಮರಣಿಕೆಯನ್ನ ಅಧ್ಯಕ್ಷರು ಅಪೆಕ್ಸ್ ಬ್ಯಾಂಕ್ ಲಿಮಿಟೆಡ್ ಬೆಂಗಳೂರು ಇದರ ನಿವೃತ್ತ ಅಧಿಕಾರಿ SG ಕುಲಕರ್ಣಿ ಇವರಿಗೂ ನೆನಪಿನ ಕಾಣಿಕೆಯನ್ನ ನೀಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಸುರೇಶ್ PN ಇವರಿಗೂ ನೆನಪಿನ ಕಾಣಿಕೆಯನ್ನ ನೀಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಜಗದೀಶ್ ತಾವು ಕೂಡ ವೇದಿಕೆಗೆ ಆಗಮಿಸಿ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. SDCC ಇದರ ಅಧಿಕಾರಿಗಳಾಗಿರ್ತಕ್ಕಂಥ ಜಗದೀಶ್ ತಾವು ಕೂಡ ವೇದಿಕೆಗೆ ಆಗಮಿಸಿ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಲಯನ್ಸ್ ಕ್ಲಬ್ ಇದರ ಅಧ್ಯಕ್ಷರು ಶೀನಾ ಪೂಜಾರಿ ದಯವಿಟ್ಟು ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾನೆ. ಹಾಗೆಯೇ ಲಿಯೋ ಇದರ ಅಧ್ಯಕ್ಷರು ಆದಂಥ ಕ್ರಿಸ್ಟ್ ಟೆಲ್ಲಿಸ್ ತಾವು ಕೂಡ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ
ಪರವಾಗಿ ನಿರೂಪಣೆ ಮಾಡಿರುವಂಥ ಶ್ರೀಯುತ ದಿನೇಶ್ ರಾಯ್ ಅವರು ನಮ್ಮ ಸಂಘದ ಪರವಾಗಿ ನೆನಪಿನ ಕಾಣಿಕೆಯನ್ನು ಪಡೆಯಬೇಕು ಕೇಳಿಕೊಳ್ಳುತ್ತಿದ್ದೇವೆ. SDC ಬ್ಯಾಂಕಿನ ಸಿಬ್ಬಂದಿಯಾಗಿರುವಂತಹ ಶ್ರೀಯುತ ಸುನಿಲ್ ರವರು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ.